ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಬ್ರಹ್ಮಾವರ ಪ್ರಖಂಡ ಇವರ ವತಿಯಿಂದ ಅಯೋಧ್ಯ ಬಲಿದಾನ ದಿವಸ್ ಅಂಗವಾಗಿ ಬಜರಂಗ ದಳದಿಂದ ಬ್ರಹ್ಮಾವರ ಬಂಟರ ಭವನದಲ್ಲಿ ಪ್ರಖಂಡದ ಸಂಯೋಜಕ ಭರತ್ ದಾಸ್ ಬಿಡ್ತಿ ನೇತೃತ್ವದಲ್ಲಿ ರಕ್ತದಾನ ಶಿಬಿರ ನಡೆಯಿತು. ಬ್ರಹ್ಮಾವರ ಸಮುದಾಯ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಮಹೇಶ್ ಐತಾಳ್ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ವಿಶ್ವ ಹಿಂದೂ ಪರಿಷತ್ ಕರ್ನಾಟಕ ದಕ್ಷಿಣ ಧರ್ಮ ಪ್ರಸಾರ ಪ್ರಮುಖ್ ಸುನಿಲ್ ಕೆ.ಆರ್. ಮಾತನಾಡಿ, ಭಾರತ ದೇಶದ ಲಕ್ಷಾಂತರ ಜನರ ತ್ಯಾಗ ಬಲಿದಾನ ಹೋರಾಟದ ಮೂಲಕ ನಾವು ಇಂದು ನೆಮ್ಮದಿಯ ಬದುಕು ಕಾಣಲು ಸಾಧ್ಯವಾಗಿದೆ. ರಕ್ತದಾನ ಶ್ರೇಷ್ಠ ದಾನವಾಗಿದೆ ಎಂದರು. ಉಡುಪಿ ಜಿಲ್ಲಾ ಆಸ್ಪತ್ರೆಯ ರಕ್ತ ನಿಧಿಯ ವೈದ್ಯಾಧಿಕಾರಿ ಡಾಕ್ಟರ್ ಸುಮಂಕಿತ, ವಿಶ್ವ ಹಿಂದೂ ಪರಿಷತ್ ಪ್ರಮುಖರಾದ ದಿನೇಶ್ ಮೆಂಡನ್, ಚೇತನ್ ಪೆರಲ್ಕೆ, ಜಯ ಪೂಜಾರಿ ಇನ್ನಿತರು ಉಪಸ್ಥಿತರಿದ್ದರು. ಆಮೇಲೆ ಹೊಸ ರಕ್ತ ತಯಾರಾಗುವಾಗ ಏನಾಗ್ತದೆ, ಇಡೀ ಬಾಡಿ ಆಕ್ಟಿವೇಟ್ ಆಗ್ತದೆ. ಆಮೇಲೆ ಅದಕ್ಕೋಸ್ಕರ ಇರುವ ಕೊಲೆಸ್ಟ್ರಾಲ್ ಅಂಶ ಆಗಲಿ ಅದೆಲ್ಲ ಉಪಯೋಗಿಸಲ್ಪಡ್ತದೆ. ಆವಾಗ ಏನಾಗ್ತದೆ, ನಮ್ಮ ಬಾಡಿಯಲ್ಲಿ ಎಲ್ಲ ಒಂದು ಕೊಬ್ಬಿನ ಅಂಶ ಕಡಿಮೆ ಆಗ್ತದೆ. ಅದರಿಂದ ನಮ್ಮ ಹೆಲ್ತಿಗೆ ಒಳ್ಳೇದಾಗ್ತದೆ. ಈ ರೀತಿ ಮತ್ತೆ ಬೇರೆ ಬೋನ್ ಮ್ಯಾರೋ, ಅದರಲ್ಲಿ ಎಲ್ಲ ಜೀವ ಕಣಗಳು ಇದೆ. ಅದು ರಕ್ತದಾನ ಆಗ್ಲಿಕ್ಕೆ, ರಕ್ತದಾನ ಮಾಡಿದ ತಕ್ಷಣ ಹೊಸ ರಕ್ತದ ಕಣಗಳು ತಯಾರಾಗುವಂತ ಜಾಗ. ಆ ಬೋನ್ ಮ್ಯಾರೋನು ಆಕ್ಟಿವೇಟ್ ಆಗ್ತದೆ.